ಧನರಾಗಿ ಹೌದು ಒಮ್ಮಿಂದೊಮ್ಮೆಲೆ ಸ್ವರ್ಗಕ್ಕೆ ಹೋಗುತ್ತಿದ್ರೆ ಹೌದು ನಮ್ಮನ್ನು ನಾವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗುತ್ತಿದೆ. ಇನ್ನು 4 ಮಂದಿ ಬೇಕು ನಮ್ಗೆ. ಇಷ್ಟು ದೊಡ್ಡ ತಲೆ ಯಾರಿಗೂ ಇರ್ಲಿಕ್ಕೆ ತಲೆ ಇದ್ದು ಅದರಲ್ಲಿ ಬುದ್ಧಿಶಕ್ತಿ ಯಾರಿಗಿದೆ? ಇವನಿಗೆ ಹಾಗಲ್ಲ, ಎರಡೂ ಇದೆ. ಆದ ಕಾರಣವೇ ಶಂಬರ ಎಂದರೆ ನನಗೆ ಅಚ್ಚುಮೆಚ್ಚಿನವ. ನಿನ್ನ ಮಾತನ್ನು ಪುರಸ್ಕರಿಸಿದ್ದೇನೆ, ಮನಸ್ಸಿಗೆ ಸಂತೋಷವಾಗಿ ಅಜನನ್ನು ಧ್ಯಾನಿಸ್ತೇನೆ. ಮರಣವನ್ನು ಗೆಲ್ಲುವಂತಹ ರೀತಿಯಲ್ಲಿ ವರವನ್ನು ಬೇಡ್ತೇನೆ. ಆದರೆ ಹೋಗಿ ಬರುವಲ್ಲಿ ಇವರಿಗೆ ಸಮಯವೆಷ್ಟಾದೀತೋ ಹೇಳುವುದಕ್ಕೆ ಅಸಾಧ್ಯ. ಅಲ್ಲಿಯವರೆಗೆ ಈ ಶ್ವೇತ ಪಟ್ಟಣಕ್ಕೆ ಯಾರಿಗೂ ಯಾವ ರೀತಿಯಲ್ಲಿ ಕೊರತೆ ಉಂಟಾಗಕೂಡದು. ಮಹತ್ತರವಾದಂತಹ ಹೊಣೆಯನ್ನು ನಿಮ್ಮ ಹೆಗಲ ಮೇಲೆ ಇರಿಸ್ತೇನೆ. ನಾನು ತಪಸ್ಸಿಗಾಗಿ ನಡೆಯುತ್ತೇನೆ.
ಮಾಡಿದಂತಹ ತಪಸ್ಸು ಹಾ. ಸುಮ್ಮನೆ ವ್ಯರ್ಥವಾಗಲಿಲ್ವಲ್ಲ. ಇಲ್ಲ ಇಲ್ಲ. ವರವೊಂದನ್ನು ಬೇಡಿಕೊಂಡೆ ಅಂತಾದ್ರೆ ಈಡೇರಿಸುವುದಕ್ಕೆ ನೀನು ಸಿದ್ಧನೇ ಅಂತ ಹೌದು ತಾನೆ. ಏನು ಮರದೀಕ್ಷೆ? ಈ ಸಕಲ ಸುರ ನರರ ಈಶ ಮುಖ್ಯರಾಗೆಲ್ಲವ ಸುರರಿಂದ ನರರಿಂದ ಉರಗಾದಿಗಳಿಂದ ಹಾ. ಹಾಗೆಯೇ ಅಷ್ಟದಿಕ್ಪಾಲಕರಿಂದ ಅವರಲ್ಲಿ ಈಶನಲ್ಲಿ ಹೋರಾಡಿದರು. ನನಗೆ ಸಾವೇ ಬರಕೂಡದು. ಲೇಸಾದ ವರವಿದ್ದು ನೀನು ನನ್ನನ್ನು ಉತ್ತರಿಸಬೇಕು ಅಂತ ಬೇಡ್ತೇನೆ. ಸಾವಿಲ್ಲದ ವರ ಕೇಳ್ತಾ ಇದ್ದೀನಿ. ಯಾಕೆ ಸ್ವಾಮಿ ನಗು? ತಾರಕಾಸುರ ಸಾವಿಲ್ಲದ ವರವನ್ನು ಅನುಗ್ರಹಿಸು. ಮರಣವನ್ನು ಗೆಲ್ಲಬೇಕೆನ್ನುವುದೇ ನಿಮ್ಮ ಭಕ್ತನ ಅಪೇಕ್ಷೆ. ನೀನು ಕೇಳಿದ್ರೆ ದೊಡ್ಡದಲ್ಲ, ಆಗ ನಾನು ಕೊಡುವುದಕ್ಕೆ ಹೇಗೆ ಸಾಧ್ಯ ಅಂತ ಆಲೋಚನೆ. ವರಪ್ರದಾಯಕನು ನೀನಲ್ಲವೇ? ಹೌದಪ್ಪ. ನಾನು ಕೇಳಿರುವುದನ್ನು ಕೊಡುವುದಕ್ಕಾಗಿ ಬಂದವನ ಹೌದಲ್ಲ. ಯಾರು ನಮಗೂ ಕೂಡ ಒಂದು ಗತಿ ಅಂತ ಇದೆ. ಓಹೋ. ಆ ಮಿತಿಯನ್ನು ಮೀರುವ ಹಾಗಿಲ್ಲ. ಹಾ. ಮೂರ್ತಿಯುಡತ ನಮಗೂ ಒಂದು ಅಳಿವಿದೆ ಎಂದ ಮಾತ್ರಕ್ಕೆ ಇನ್ನೊಬ್ಬರಿಗೆ ಉಳಿಸುವಂತ ವರ ಹಾಕಿಕೊಂಡು ಹೇಳು. ಓಹೋ. ಹಾಗಾಗಿ ಹಾ. ಸಾವಿಲ್ಲದಂತಹ ವರವನ್ನು ಅನುಗ್ರಹಿಸುವಲ್ಲಿ ನಾನು ಅಸಾಧ್ಯ. ಹಾಗಂತ ಹಾ. ಆ ಸಾವನ್ನು ಮುಂದುವರಿಸಿಕೊಂಡು ಹೋಗುವಂತ ತಾವಿಲ್ಲದ ಹಾಗೆ ಹಾ. ಬದುಕುವಂತ ಒಂದು ವ್ಯವಸ್ಥೆಯನ್ನು ಮಾತ್ರ ಅನುಗ್ರಹಿಸಬಲ್ಲೆ. ಯಾವ ದಾರಿ? ಒಂದು